ಫೆಬ್ರವರಿ 28ರಿಂದ ಈ HPV ಲಸಿಕಾ ಅಭಿಯಾನವನ್ನ ಇಡೀ ದೇಶಾದ್ಯಂತ ನಾವು ಪ್ರಾರಂಭವನ್ನ ಮಾಡಿದ್ದೀವಿ. ಈ ಲಸಿಕೆ ಮಹಿಳೆಯರಲ್ಲಿ ಕಂಡುಬರುವ ಗರ್ಭಕೊರಳಿನ ಕ್ಯಾನ್ಸರ್ ವಿರುದ್ಧವಾಗಿ ನೀಡಲಾಗ್ತಾ ಇದೆ. ತಮ್ಮ ಮಾಹಿತಿಗಾಗಿ ಗರ್ಭಕೊರಳಿನ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂತ ನಾವೇನು ಹೇಳ್ತೀವಿ, ಇದು ಇದಕ್ಕೆ ಮೂಲ ಕಾರಣ ಬಹುತೇಕ 90% ಕಾರಣ HPV ವೈರಸ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋ ಒಂದು ವೈರಸ್ ಇಂದ ಈ ಕಾಯಿಲೆ ಬರುವಂತದ್ದು. ಹಾಗಾಗಿ ಪರಿಣಾಮಕಾರಿಯಾದ ಲಸಿಕೆ ನಮ್ಮಲ್ಲಿ ಲಭ್ಯ ಇರೋದ್ರಿಂದ ಖಂಡಿತವಾಗ್ಲೂ ಇದನ್ನ ಸಂಪೂರ್ಣವಾಗಿ ನಾವು ಹೊಡೆದೋಡಿಸಬಹುದು. ಮಹಿಳೆಯರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಬರದೇ ರೀತಿ ತಡೆಗಟ್ಟಬಹುದಾಗಿರೋದ್ರಿಂದ ಈ ಲಸಿಕೆಯನ್ನ ನಾವು ಪ್ರಾರಂಭ ಮಾಡಿದ್ವಿ. ಘನ ಸರ್ಕಾರದಿಂದ ಈ ಲಸಿಕೆಯನ್ನ ಕೊಂಡ ಮಾಡ್ತಾ ಇದೆ. ಇದೇನು ಹೊಸ ಲಸಿಕೆ ಅಲ್ಲ, ನಾನು ಮತ್ತೆ ಪುನರುಚ್ಚರಿಸ್ತೀನಿ, ಹೊಸ ಲಸಿಕೆ ಅಲ್ಲ. ಸುಮಾರು 15-20-25 ವರ್ಷಗಳಿಂದ ಈ ಲಸಿಕೆ ಖಾಸಗಿ ವಲಯದಲ್ಲಿ ಈಗಾಗಲೇ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಸೊ ಪರಿಣಾಮಕಾರಿಯಾಗಿ ಗರ್ಭಕೊರಳಿನ ಕ್ಯಾನ್ಸರ್ ತಡೆಗಟ್ಟಬಹುದಾಗಿರೋದ್ರಿಂದ ಮನಗಂಡು ಸರ್ಕಾರದಿಂದ ನಮ್ಮ ಹೆಣ್ಣು ಮಕ್ಕಳಿಗೆ ಇದನ್ನ ಮೊದಲನೇ ಬಾರಿಗೆ ಕೊಡೋದಕ್ಕೆ ಈ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡಲಾಗಿದೆ. 14 ವರ್ಷ ಯಾವ ಹೆಣ್ಣು ಮಗು ಈ ಲಸಿಕಾ ಅಭಿಯಾನ ಪ್ರಾರಂಭವಾಗುವ ಸಂದರ್ಭದಲ್ಲಿ 14 ವರ್ಷಕ್ಕೆ ಯಾವ ಹೆಣ್ಣು ಮಗು ಕಾಲಿಡುತ್ತೋ, 14 ತುಂಬುತ್ತೋ ಮತ್ತು 15 ವರ್ಷದ ಒಳಗಿನ ಎಲ್ಲ ಹೆಣ್ಣು ಮಕ್ಕಳಿಗೆ 1 ವರಸೆ, ನಾನು ರಿಪೀಟ್ ಮಾಡ್ತೀನಿ, 14 ವರ್ಷ ತುಂಬಿದ ಮತ್ತು 15ಕ್ಕೆ ಕಾಲಿಡದ ಹೆಣ್ಣು ಮಕ್ಕಳಿಗೆ ಈ ಲಸಿಕೆಯನ್ನ 1 ವರಸೆಯನ್ನ ನಾವು ಈ ಅಭಿಯಾನ ರೂಪದಲ್ಲಿ ನೀಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ಈ ಲಸಿಕೆಯನ್ನ ನೀಡಲಾಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಈ ಲಸಿಕೆಯ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದೀವಿ. ಲಸಿಕೆಗಳನ್ನ ನಾವು ಕೇವಲ ಸರ್ಕಾರಿ ಆರೋಗ್ಯ ಸಂಸ್ಥೆಗಳಲ್ಲಿ ಮಾತ್ರ ನೀಡಲಾಗ್ತಾ ಇದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ, ಇದರಲ್ಲಿ ನಗರ ಆರೋಗ್ಯ ಕೇಂದ್ರ ಇರ್ಬೋದು ಅಥವಾ ಗ್ರಾಮೀಣ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರಗಳು, ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾಸ್ಪತ್ರೆಗಳಲ್ಲಿ ನಾವು ಈ HPV ಲಸಿಕೆಯನ್ನ ಕೊಡ್ತಾ ಇದ್ದೀವಿ. ಈ ಸ್ಥಳಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಸ್ಥಳಗಳಲ್ಲಿ ಕೊಡ್ತಾ ಇಲ್ಲ ಹಾಗೂ ಶಾಲೆಗಳಲ್ಲಿ ಕೊಡ್ತಾ ಇಲ್ಲ. ಸೊ ಇದು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ, ಯಾಕೆಂದ್ರೆ ನಾವು ಕೋವಿಡ್ ಲಸಿಕೆಯನ್ನ ಹಾಗೂ MR ಲಸಿಕೆಯನ್ನ ನಾವು ಶಾಲೆಗಳಲ್ಲಿ ಕೂಡ ಮಾಡಿದ್ವು. ಈ HPV ಲಸಿಕೆಯನ್ನ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಕೊಡ್ಲಾಗ್ತದೆ. ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 4:30ವರೆವರೆಗೂ ನಮ್ಮ ಏನ್ ಕಚೇರಿ ಕರ್ತವ್ಯದ ವೇಳೆ ಇದೆ, ಬೆಳಿಗ್ಗೆ 9ರಿಂದ ಸಂಜೆ 4 ಗಂಟೆವರೆಗೂ 4:30ವರೆವರೆಗೂ ಈ ಲಸಿಕೆಯನ್ನ ಕೊಡ್ತಿದ್ದೀವಿ. ಲಸಿಕೆಯನ್ನ ಪಡೆದ ನಂತರ 1 ವರಸೆ ಲಸಿಕೆಯನ್ನ ಪಡೆದ ನಂತರ ಮಕ್ಕಳಿಗೆ ಅರ್ಧ ಗಂಟೆ ಅಲ್ಲೇ ಕೂತಿದ್ದು ಹೋಗೋದಕ್ಕೆ ಹೇಳ್ತೀವಿ. ಯಾಕೆಂದ್ರೆ ಅದೊಂದು ಅಬ್ಸರ್ವೇಷನ್ ಪೀರಿಯಡ್ ಇರ್ಬೇಕಾಗತ್ತೆ. ಜೊತೆಗೆ ಖಾಲಿ ಹೊಟ್ಟೆಯಲ್ಲಿ ಕೊಡಬಾರ್ದು ಅಂತೇಳಿ ಈಗಾಗಲೇ ನಾವು ಎಲ್ಲ ವೈದ್ಯಾಧಿಕಾರಿಗಳಿಂದ ಹಿಡಿದು ಆಶಾ ಕಾರ್ಯಕರ್ತರವರೆಗೆ ಒಂದು ಸುತ್ತಿನ ತರಬೇತಿ ಆಗಿದೆ. ಮತ್ತೆ ಪುನರ್ವನನ ತರಬೇತಿಯನ್ನು ಕೂಡ ನಾವು ಕೊಡ್ತಿದ್ದೀವಿ. ಅಲ್ಲಿ ಪಾಲಿಸಬೇಕಾದ ಒಂದಷ್ಟು ಮಾರ್ಗಸೂಚಿಗಳನ್ನು ಕೂಡ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಹೇಳಿದೀವಿ. ಖಾಲಿ ಹೊಟ್ಟೆಗೆ ಕೊಡೋ ಹಾಗಿಲ್ಲ. ಲಸಿಕೆ ಕೊಟ್ಟ ನಂತರ ಅರ್ಧ ಗಂಟೆ ಕೂತಿದ್ದು ಹೋಗ್ಬೇಕು. ಹಾಗೂ ಮಕ್ಕಳಿಗೆ ಏನಾದ್ರೂ ಅನಾರೋಗ್ಯ ಇದ್ರೆ ಅವ್ರಿಗೆ ಆ ಸಂದರ್ಭಗಳಲ್ಲಿ ಕೊಡೋದಕ್ಕೆ ತಡೆ ಹಿಡಿದು ಮಗು ಪೂರ್ತಿ ಗುಣಮುಖನಾದ ನಂತರ ಮತ್ತೆ ಕೊಡೋದಕ್ಕೆ ನಾವು ವಿಷಯವನ್ನ ತಿಳಿಸಿದ್ದೀವಿ. ಸೊ ಇಷ್ಟೇ ಅಲ್ಲದೆ ಸದ್ಯಕ್ಕೆ ನಮಗೆ ಬಂದಿರುವ ಲಸಿಕೆ ಗಾರ್ಡಾಸಿಲ್ ಅಂತ ಹೇಳ್ಬಿಟ್ಟು, ಇದು ಗಾರ್ಡಾಸಿಲ್ 4 ಅಂತ ಹೇಳಿ HPV ಲಸಿಕೆಯನ್ನು ನಮಗೆ ಸಪ್ಲೈ ಮಾಡಲಾಗಿದೆ. ನಮಗೆ ಗುರಿ ಜಿಲ್ಲೆಯಲ್ಲಿ ಒಟ್ಟು ಜನಸಂಖ್ಯೆಯ 1% 1% ಆಫ್ ದಿ ಟೋಟಲ್ ಪಾಪ್ಯುಲೇಷನ್ ಆಫ್ ದಿ ಡಿಸ್ಟ್ರಿಕ್ಟ್ ಏನಿದೆ ಅದನ್ನ ನಮಗೆ ಗುರಿಯನ್ನ ನಿಗದಿಪಡಿಸಲಾಗಿದೆ. ಸೊ ಆ ನಮ್ಮ ಜನಸಂಖ್ಯೆ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಪ್ರಕಾರ 22 ಲಕ್ಷ ಇರೋದ್ರಿಂದ 22,473 ಮಕ್ಕಳು ನಮಗೆ ಗುರಿ ಅಂತ ಹೇಳಿ ನಾವು ನಿಗದಿಪಡಿಸಿಕೊಂಡಿದ್ದೇವೆ. ನಮಗೆ 8,280 HPV ಲಸಿಕೆಯನ್ನ ರಾಜ್ಯ ಮಟ್ಟದಿಂದ ಸರಬರಾಜು ಮಾಡಲಾಗಿದೆ. ನಾವು ನಿನ್ನೆಯವರೆಗೆ 527 ಮಕ್ಕಳಿಗೆ ಲಸಿಕೆಯನ್ನ ಕೊಟ್ಟಿದ್ದೀವಿ. ಈ ಪಟ್ಟಿಯನ್ನ ತಮ್ಗಳಿಗೆ ಕೊಡ್ತೀನಿ, ತಾಲೂಕುವಾರು ಇದರಲ್ಲಿ ವಿವರ ಇದೆ. ಸೊ ಇದರ ಜೊತೆಗೆ ನಮ್ಗೆ ಇಲ್ಲಿ ಕ್ಯಾನ್ಸರ್ ಬಗ್ಗೆ 2 ಮಾಹಿತಿಯನ್ನ ನಾನು ಕೊಡೋದಾದ್ರೆ, 2022ರ ಅಂಕಿಅಂಶಗಳ ಪ್ರಕಾರ ಗರ್ಭಕಂಠದ ಕ್ಯಾನ್ಸರ್ ವರ್ಷಕ್ಕೆ 79,103 ಪ್ರಕರಣಗಳು ವರದಿಯಾಗಿದ್ವು ಹಾಗೂ 34,805 ಸಾವುಗಳು ಸಂಭವಿಸಿದ್ವು. ಅಂದ್ರೆ ಇದು ಹೆಚ್ಚು ಕಮ್ಮಿ 45% ಡೆತ್ ರೇಟ್. ಯಾಕಂದ್ರೆ ಅರ್ಲಿ ಡಿಟೆಕ್ಷನ್ ಮಾಡ್ಲಿಲ್ಲ ಅಂತಂದ್ರೆ ಡೆತ್ ಆಗುವ ಸಾಧ್ಯತೆ ಇರುತ್ತೆ. ಹಾಗೆ ವರ್ಷಕ್ಕೆ 1 ಲಕ್ಷ ಮಹಿಳೆಯರಿಗೆ ಸೋಂಕಾಗುತ್ತೆ ಹಾಗೂ ಮರಣ ಪ್ರಮಾಣ 5.1 1 ವರ್ಷಕ್ಕೆ ಇರುತ್ತೆ ಅಂತ ಹೇಳಿ ಇದು ಮಾಡಲಾಗಿದೆ. ಸೊ ಇಷ್ಟೇ ಅಲ್ಲದೆ ಸ್ಟ್ಯಾಟಿಸ್ಟಿಕ್ಸ್ WHO ಸ್ಟ್ಯಾಟಿಕ್ಸ್ ನ್ಯಾಷನಲ್ ಲೆವೆಲ್ ಬಂದಿರೋಂಥ ಡಿಸ್ಟ್ರಿಕ್ಟ್ ಅಲ್ಲ ಇದು.
ಇಷ್ಟು ಅಂಕಿಅಂಶಗಳಿದಾವೆ. ನಮಗೆ ಏನಪ್ಪಾ ಅಂದ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ನೆಗೆಟಿವ್ ಪಬ್ಲಿಸಿಟಿ ಆಗ್ತಾ ಇದೆ, ಪ್ರೊಪಗಂಡ ಮಾಡ್ತಾ ಇದ್ದಾರೆ. ನನ್ನ ಕಳಕಳಿಯ ಮನವಿ, ನನ್ನ ಪ್ರಕಾರ ಯಾವುದೇ ವ್ಯಕ್ತಿ ಒಂದು ಮನೆಯಲ್ಲಿ ತಂದೆ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅಥವಾ ಏರ ಆಗಿರ್ಬೋದು, ಮನೆಯಲ್ಲಿರುವ ಹೆಣ್ಣು ಮಗುವಿಗೆ ಕೊಡಬಹುದಾದ ಅತ್ಯಂತ ಬೆಲೆ ಬಾಳುವ ಕೊಡುಗೆ ಏನಾದ್ರೂ ಗಿಫ್ಟ್ ನಿಂತಿದ್ರೆ ಅದು HPV ಲಸಿಕೆ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಇಡೀ ಜೀವನ ಪರ್ಯಂತ ಒಂದು ಕ್ಯಾನ್ಸರ್ ಕಾಯಿಲೆಯಿಂದನೇ ಮಗುವನ್ನ ನಾವು ರಕ್ಷಣೆ ಮಾಡಬಹುದಾಗಿರೋದ್ರಿಂದ ಇದು ಅತ್ಯಂತ ಬೆಲೆ ಬಾಳುವ ಗಿಫ್ಟ್ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ಯಾರು ಈ ಲಸಿಕೆ ಬಗ್ಗೆ ಯಾರು ಅಪಪ್ರಚಾರವನ್ನ ಮಾಡಬೇಡಿ. ಅಪಪ್ರಚಾರ ಮಾಡೋದ್ರ ಮೂಲಕ ಫಲಾನುಭವಿಗಳಿಗೆ ಅಮೂಲ್ಯವಾದ ಲಸಿಕೆಯನ್ನ ನೀವು ಕೊಡೋದ್ರ ವಿರುದ್ಧ ಪ್ರಚಾರ ಮಾಡ್ತಿದ್ದೀರ ಅಂತೇಳಿ ನಾವು ಭಾವಿಸ್ಬೇಕಾಗತ್ತೆ. ದಯವಿಟ್ಟು ಇದ್ರ ಬಗ್ಗೆ ಒಂದು ಕಳಕಳಿಯ ಮನವಿ, ಯಾರು ಕೂಡ ನೆಗೆಟಿವ್ ನ್ಯೂಸ್, ನೆಗೆಟಿವ್ ಏನು ಮಾಹಿತಿ ಏನಿದೆ ಅದನ್ನ ದಯವಿಟ್ಟು ತಾವು ಕೊಡಬಾರ್ದಾಗಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೀನಿ. ಕಚೇರಿ ಸಮಯದಲ್ಲಿ ರಜಾ ದಿನಗಳನ್ನು ಹೊರತುಪಡಿಸಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬೆಳಿಗ್ಗೆ 9ರಿಂದ 4:15ವರೆಗೂ ಈ ಲಸಿಕೆ ಲಭ್ಯ ಇದೆ. ತಾವು ತಮ್ಮ ಹತ್ತಿರದ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ತಾವು ಭೇಟಿ ಕೊಟ್ಟು ಈ ಲಸಿಕೆಯನ್ನ ತಾವು ತಮ್ಮ ಮಗುವಿಗೆ, ಹೆಣ್ಣು ಮಗುವಿಗೆ ಕೊಡಬೇಕು. ನಾನು ಮತ್ತೆ ಹೇಳ್ತೀನಿ, 14 ವರ್ಷ ತುಂಬಿದ ಹೆಣ್ಣು ಮಗುವಿಗೆ 1 ವರ್ಷ ಲಸಿಕೆಯನ್ನ ಕೊಡ್ತಿದ್ವಿ. ಧನ್ಯವಾದ. 2026ಕ್ಕೆ ದೇಶದಾದ್ಯಂತ ಶುರುವಾಗಿದೆ, ನಮ್ಮಲ್ಲಿ 1 ವಾರ ತಡವಾಗಿ ಶುರುವಾಗಿದೆ. ಒಂದು ವಯಲ್ಗೆ ಒಂದು ಮಗುಗೆ ಅಷ್ಟೇ ಕೊಡ್ಬೋದು ನಾವು, ಒಂದೇ ಸಿಂಗಲ್ ಡೋಸ್ ಬರುತ್ತೆ. ಇದು ಮುಗಿದ ತಕ್ಷಣ ನಮ್ಗೇನು ಬಿಡುಗಡೆ ಮಾಡಿದ್ದಾರೆ, ಇದೇನು ನಮ್ಗೆ ಬಂದಿದೆ, ಕನ್ಸೈನ್ಮೆಂಟ್ ಬಂದಿದೆ, ಅದು ಮುಗಿದ ತಕ್ಷಣ ನಮಗೆ ಕೊಡ್ತಾರೆ. ಈಗ ಒಂದು ಇಲ್ಲಿ ಮಕ್ಕಳಿಗೆ ಪರೀಕ್ಷೆ ಇದ್ದಿದ್ರಿಂದ ನಮ್ಗೆ ಸ್ವಲ್ಪ ಸ್ಲೋ ಆಯ್ತು. ಯಾಕಂದ್ರೆ ಈಗ ಜ್ವರ ಬರುತ್ತೆ ಅನ್ನೋ ಆತಂಕದಿಂದ ಪೋಷಕರು ಲಸಿಕೆಯನ್ನು ಕೊಡ್ಸೋದಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತಿದ್ರು. ಈಗೆಲ್ಲ ನಿನ್ನೆ ನಾವು DDPI, BO ಅವರು ಮತ್ತೆ ನಮ್ಮ THOಗಳು ಎಲ್ಲ ಮೆಡಿಕಲ್ ಆಫೀಸರ್ ಜೊತೆ ನಿನ್ನೆ ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿ ಅವರಿಗೆ ಸೂಕ್ತ ನಿರ್ದೇಶನವನ್ನ ಎರಡೂ ಕಡೆಯಿಂದ, ನಮ್ಮಿಂದ ಹಾಗೂ ಶಿಕ್ಷಣ ಇಲಾಖೆಯಿಂದ ಕೂಡ ಹೇಳಿದ್ವಿ. ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ನಮಗೆ. ಅವರ ಸೂಚನೆಯಂತೆ ನಾವು ಇದನ್ನ ಪರಿಣಾಮಕಾರಿಯಾಗಿ ಎಲ್ಲ ಮಕ್ಕಳಿಗೂ ಯಾವುದೇ ಮಗು ಲಸಿಕೆಯಿಂದ ವಂಚಿತರಾಗಬಾರ್ದು ಅಂತ ಹೇಳ್ಬಿಟ್ಟು ಕ್ರಮ ಕೈಗೊಂಡಿದ್ದೀವಿ. ಈಗ 4000 ರೂಪೀಸ್ ಇದೆ ಔಟ್ಸೈಡ್. ಇನ್ನೂ 2-3 ತರದ ವ್ಯಾಕ್ಸಿನ್ ನಮ್ಮ ಮಾರ್ಕೆಟ್ ಅಲ್ಲಿ ಇದೆ. ಇಟ್ ಈಸ್ ಮೋರ್ ದೆನ್ 4000 ರೂಪೀಸ್, 9000 ವರೆಗೆ ಇದೆ ಸರ್. 9 to 9500 ರೂಪೀಸ್ ಪ್ರೈವೇಟ್ ಅಲ್ಲಿ ತಗೊಳ್ತಾ ಇದ್ದಾರೆ. ದುಡ್ಡು ಕೊಟ್ಟು ತಗೊಂಡವರು ತುಂಬಾ ಜನ ಇದ್ದಾರೆ. ಎಸ್ಪೆಷಲಿ ನಾನು ಇಲ್ಲಿ ಇದು ಸ್ಟಾರ್ಟ್ ಆಗುವ ಮುಂಚೆ ಏನಪ್ಪಯ್ಯ ಮೆಡಿಕಲ್ ಕಾಲೇಜಲ್ಲಿ, AJ ಮೆಡಿಕಲ್ ಕಾಲೇಜಿ ಅವರು ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ರು. ಬಟ್ ಆನ್ ಪೇಮೆಂಟ್ ಬೇಸಿಸ್ ಅಲ್ಲಿ ಇರುವ ಅವರ ಸ್ಟಾಫ್ ನರ್ಸಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಹೆಣ್ಣು ಮಕ್ಕಳಿಗೆ. ಸೊ ಅಲ್ಲಿ ಏಜ್ ಲಿಮಿಟ್ ಅಂತ ಹಾಕಿರ್ಲಿಲ್ಲ ಅವರು. ದೇ ವರ್ ಗಿವಿಂಗ್ ಫಾರ್ ಮೋರ್ ದೆನ್ 18 years ಆಫ್ ಏಜ್, 25, 26, 27 ವರೆಗೂ ಕೊಟ್ಟಿದ್ದಾರೆ ಅಲ್ಲಿ. ಬಟ್ ಎಷ್ಟು ಬೇಗ ಕೊಡ್ತೀವೋ ಅಷ್ಟು ಬೇಗ ಪ್ರೊಟೆಕ್ಷನ್ ಸಿಗತ್ತೆ. HPV ಸೋಂಕು ಹೇಗೆ ಬರುತ್ತೆ ಅಂದ್ರೆ, ಇದು STD, ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ, ಲೈಂಗಿಕ ಸಂಪರ್ಕದಿಂದ ಬರುವಂತ ಕಾಯಿಲೆ. ಸಾಮಾನ್ಯ 14 ವರ್ಷದ ಒಳಗಿನ ಮಕ್ಕಳು ಯಾವುದೇ ಲೈಂಗಿಕ ಸಂಪರ್ಕ ಬರದೇ ಇರೋದ್ರಿಂದ ಬಹುತೇಕ ಇದು ಒಂದು ಅಪ್ರೋಪ್ರಿಯೇಟ್ ಏಜ್ ಅಂತ ಮನಗಂಡು ಆ ಏಜ್ಗೆ ಕೊಟ್ರೆ ಮುಂದಿನ ದಿನಗಳಲ್ಲಿ ಅವರು ಲೈಂಗಿಕ ಸಂಪರ್ಕ ಬಂದು ಅವರ ಜೀವನ ಏನು ಬರ್ತಾರೆ, ವೈವಾಹಿಕ ಜೀವನಕ್ಕೆ ಬರ್ತಾರೆ. ಆವಾಗ ಇಲ್ಲಿ ಇನ್ನೊಂದು ಟ್ರಿಕಿ ಕ್ವಶನ್ ಏನಪ್ಪಾ ಅಂತಂದ್ರೆ, ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದವರಿಗೆ ರಿಸ್ಕ್ ಜಾಸ್ತಿ. ಸೊ ಅದನ್ನ ಹಾಗೆ ಇರೋದ್ರಿಂದ ಇದು 14 ವರ್ಷ ಕೊಟ್ರೆ 100% ಪ್ರೊಟೆಕ್ಟ್, 90% ಪ್ರೊಟೆಕ್ಷನ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ 14 ವರ್ಷ ನಿಗದಿಪಡಿಸ್ತಾ ಇದ್ದಾರೆ. ವಯೋಮಾನದಲ್ಲಿ ಏನು ಇದೆ ಅಂತಿಲ್ಲ, ಯಾರು ಬೇಕಾದ್ರೂ ತಗೋಬಹುದು. ಅಪ್ ಟು ಗಂಡು ಮಕ್ಳಿಗೂ ಕೊಡ್ತೀವಿ. ಯಾಕಂದ್ರೆ ಇದು HPV ಇಂದ ಬರೀ ಸರ್ವಿಕಲ್ ಕ್ಯಾನ್ಸರ್ ಅಷ್ಟೇ ಇಲ್ಲ, ಏನಲ್ ಕ್ಯಾನ್ಸರ್ ಆಗ್ಬಹುದು, ಪಿನೈಲ್ ಕ್ಯಾನ್ಸರ್ ಆಗ್ಬಹುದು, ಲಿಪ್ ಕ್ಯಾನ್ಸರ್ ಆಗ್ಬಹುದು. ಸೊ ಅದು ಯಾವ ರೀತಿ ಅವರು ಈ ಲೈಂಗಿಕತೆಯನ್ನ ಅವರು ವ್ಯಕ್ತಪಡಿಸ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ MSMಗಳು, ಮೇಲ್ ಸೆಕ್ಸ್ ವಿತ್ ಮೇಲ್, ಅವ್ರಿಗೆ ಉದ ಕ್ಯಾನ್ಸರ್ ಜಾಸ್ತಿ ಇರುತ್ತೆ. ಸೊ ಈ ರೀತಿಯ ಕ್ಯಾನ್ಸರ್ಗಳು ಕೂಡ ಆಗ್ಬೋದು. ಹಾಗೆ ಗಂಡು ಮಕ್ಳು ಕೂಡ ನಾವು ಕೊಡ್ತೀವಿ ಸದ್ಯಕ್ಕೆ. ಈ ಅಭಿಯಾನದಲ್ಲಿ ಹೆಣ್ಮಕ್ಳು ಮಾತ್ರ. ಇದು ಒಂದು ಲಸಿಕೆ ನೀವು ತಗೊಂಡ್ರೆ ಲಾಂಗ್ ಲಾಸ್ಟಿಂಗ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಕನಿಷ್ಠ ಒಂದು 15ರಿಂದ 20 ವರ್ಷದವರೆಗೂ ಇದು ಪ್ರೊಟೆಕ್ಷನ್ ಸಿಗುತ್ತೆ ಸದ್ಯದ ಅಧ್ಯಯನದ ಪ್ರಕಾರ. ಮುಂದಿನ ದಿನಗಳಲ್ಲಿ ಅಗತ್ಯಕ್ಕೆ ನೋಡೋ ಆಂಟಿಬಾಡಿ ನೋಡ್ಕೊಂಡು ಬೇಕಾದ್ರೆ ಅದು ರಿಪೀಟ್ ಡೋಸ್ ಕೊಡ್ತಾರೆ, ಮುಂದಿನ ದಿನಗಳಲ್ಲಿ ಬರ್ಬೋದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.
ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.